ಸೇರಿದೆ. ಹಾಗೆ ಬೀರಿ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಹಾಗೂ ಕೋಟೆಕಾರು ವಿದ್ಯಾ ಗಣೇಶೋತ್ಸವ ಎರಡು ವಿಗ್ರಹ ರಚನೆಗೆ ನಮಗೆ ಅನುಮತಿ ನೀಡಿದ್ದೀರಿ ಎರಡು ಕಡೆಯವರು. ಆ ರೀತಿ ನಾವು ಇವತ್ತು ಮುಹೂರ್ತವನ್ನು ನಿಶ್ಚಯಿಸಿರ್ತೇವೆ. ಹಾಗೆ ಅದೇ ರೀತಿ ಮಾಡಲು ಹೊರಟಿದ್ದೇವೆ. ಹಾಗೆ ದಯಾನಂದ್ ಮತ್ತು ಪ್ರವೀಣ್ ಅವರು ಗಣೇಶ ಮಂದಿರದ ವಿಗ್ರಹವನ್ನು ಅವರು ಅದಕ್ಕೆ ಸೇವಾರೂಪದ ವಹಿಸುತ್ತೇವೆ ಅಂತ ನಿರ್ಮಾಣ ಮಾಡಿದ್ದಾರೆ. ಹಾಗೆ ವಿಗ್ರಹ ರಚನೆಗೆ ಯಾವುದೇ ಒಂದು ಸ್ಪರ್ಧೆ ಬಾರದಂತೆ ಆ ವಿಘ್ನೇಶನ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಾವು ಎಲ್ಲ ಸಾರ್ವಜನಿಕ ವಿಷಯ ಕೇಳ್ತೀವಿ.
ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ, ಶ್ರೀ ಗಣೇಶ್ ಭಜನಾ ಮಂದಿರ ಬೀರಿ ಕೋಟೆಕಾರ್ ಇದರ ಆಶ್ರಯದಲ್ಲಿ 52ನೇ ವರ್ಷದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ದೃಷ್ಟಿಯಿಂದ ಈ ದಿನ ಗಣೇಶ ವಿಗ್ರಹದ ರಚನೆಗೆ ಮುಹೂರ್ತ ಮಾಡ್ತಿದ್ದೇವೆ. ಹಿಂದೂಗಳ ಹಬ್ಬಗಳಲ್ಲಿ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯನ್ನು ಜರುಗುವಂಥ ಗಣೇಶ ಚತುರ್ಥಿ ಅದು ವಿಶ್ವದಾದ್ಯಂತ ಭಾರಿ ವಿಶೇಷತೆಯನ್ನು ಪಡೆದಿರತಕ್ಕಂಥ ಹಬ್ಬ. ಈ ಹಬ್ಬವನ್ನು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಒಂದು ಹೋರಾಟದ ಸಂದರ್ಭದಲ್ಲಿ ಜನಮಾನಸದಲ್ಲಿ ಜನ ಒಟ್ಟು ಸೇರಿಸುವ ಒಂದು ಉದ್ದೇಶದಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿವಿಧ ಮಂಡಳಿಗಳನ್ನು ರಚಿಸಿಕೊಂಡು ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಕರೆ ಕೊಟ್ಟರು. ಇಂದು ದೇಶ ಮಾತ್ರ ಅಲ್ಲದೆ ವಿದೇಶಗಳಲ್ಲಿ ಕೂಡ ಗಣೇಶೋತ್ಸವವನ್ನು ಮೂರ್ತಿ ರಚನೆ ಮಾಡಿ ಅನಂತರ ವಿವಿಧ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸುವುದನ್ನು ನಾವು ನೋಡ್ತಿದ್ದೇವೆ. ಇಂಥ ಹಬ್ಬಗಳಿಗೆ ಬಹುಶಃ ಎಲ್ಲ ಕಡೆಗಳಲ್ಲಿ ಕೂಡ ಈ ಸಂದರ್ಭದಲ್ಲಿ ಮುಹೂರ್ತ ನಡೆದು ಮಣ್ಣಿನ ಮೂರ್ತಿಯನ್ನು ರಚಿಸಿ 2 ದಿನ 3 ದಿನ ಅಥವಾ 10 ದಿನ ಈ ರೀತಿ ಇಟ್ಕೊಂಡು ನಂತರ ಜಲ ವಿಸರ್ಜನೆ ಮಾಡುವುದನ್ನು ಕೂಡ ನೋಡ್ತಿದ್ದೇವೆ. ಈ ಹಬ್ಬಗಳು ಜನತೆಗೆ ಧಾರ್ಮಿಕ ಶಕ್ತಿಯನ್ನು ಮತ್ತು ಧಾರ್ಮಿಕ ಪ್ರಜ್ಞೆಯನ್ನು ಮಾತ್ರ ಒದಗಿಸುವುದಲ್ಲದೆ ಮುಂದಿನ ಪೀಳಿಗೆ ಕೂಡ ಇದು ಒಂದು ವಿಶೇಷ ರೀತಿಯ ಹಬ್ಬವಾಗಿ ಮೂಡಿಬರ್ತದೆ ಎಂಬುದರಲ್ಲಿ ಸಂಶಯ ಇಲ್ಲ. ಇಂಥ ಹಬ್ಬಗಳಿಗೆ ಇವತ್ತು ಮುಹೂರ್ತ ಆಗಿದೆ. ಮುಹೂರ್ತ ಇವತ್ತು ನಮ್ಮ ಸಮಿತಿಯ ಹಿರಿಯ ಸದಸ್ಯರು ಕಳೆದ ಅನೇಕ ವರ್ಷಗಳಿಂದ ಮೂರ್ತಿಯನ್ನು ರಚನೆ ಮಾಡಿ ಕೊಡ್ತಿದ್ದಂಥ ಶ್ರೀಯುತ ಶಂಕರನಾರಾಯಣ ಆಚಾರ್ಯ ಅವರೊಂದು ಪರಂಪರೆ ರೀತಿಯಲ್ಲಿ ಅವರ ಮಗ ವಿಘ್ನೇಶಾಚಾರ್ಯ ಹಾಗೂ ಭುವನೇಶಾಚಾರ್ಯ ಎಲ್ಲ ಸೇರಿಕೊಂಡು ಈ ಒಂದು ಮೂರ್ತಿ ರಚನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಎಲ್ರಿಗೂ ಆ ಮಹಾಗಣಪತಿ ಸನ್ಮಂಗಳ ಮಾಡಲಿ, ಒಳ್ಳೆಯ ರೂಪದಲ್ಲಿ ಗಣೇಶ ವಿಗ್ರಹ ರಚನೆಗೊಂಡು ಮುಂದೆ ಉತ್ಸವ ಕೂಡ ಉತ್ತಮ ರೀತಿಯಲ್ಲಿ ಆಚರಣೆ ಆಗುವ ರೀತಿಯಲ್ಲಿ ಎಲ್ರಿಗೂ ಒಳ್ಳೆಯ ಮನಸ್ಸನ್ನು ನೀಡಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಆ ಮಹಾಗಣಪತಿ ದೇವರು ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಗಣಪತಿಯ ವಿಗ್ರಹದ ನೆಟ್ಟಿ ಮೂರ್ತೋಡು 2 ಪಾತ್ರೆಗೊಂಡ ಹಿತೈನಿ ಇಂಕಲ ಕೋಟೆಕಾರ ವಿದ್ಯಾಗಣಪತಿದ ನೆಟ್ಟಿ 53 ವರ್ಷದ ಈ ಮಹಾಗಣಪತಿ ನೆಟ್ಟಿ ಸೇವೆಡಿ ಮುಹೂರ್ತ ಮಂತನ ನೆಟ್ಟಿ ಅಂಚನೆ ಈ ಮಂತಿಂಚಿನ ಈ ಮುಹೂರ್ತೋಡು ಹೋಯ್ತರ್ತ ವಿಘ್ನ ಬರಂದ ಲೆಕ್ಕ ತೊಂದರೆ ಜಂದರೆ ಪೊರ್ಲುಡೆ ಈ ಗಣಪತಿನ ಒಂದು ಅದು ಎಂಕ್ಲೆ ಎಲ್ಲಂಜಿ ಆಪಿಂಚಿನ ಈ ವಿಸರ್ಜನೆ ಅನ್ನೋದು ಪೊರ್ಲುಡೆ ನಡಪಾಡು ಪಣದು ಮಹಾಗಣಪತಿಯ ಪ್ರಾರ್ಥನೆ ಮಾಡ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ಬೀರಿ ಗಣೇಶೋತ್ಸವ ಸಮಿತಿ ಮತ್ತು ಕೋಟೆಕಾರು ಸಮಿತಿಯ ಮತ್ತು ಇನ್ನಿತರೆ ಹಲವು ಕಡೆಗಳ ಗಣಪತಿಯ ವಿಗ್ರಹವನ್ನು ಶಂಕರನಾರಾಯಣ ಆಚಾರ್ಯ ಇವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ, ಯಾಕಂತೇಳಿದರೆ 1-2 ವರ್ಷಗಳಲ್ಲಿ ಕೊರೋನಾ ಬಂತು, ಕಳೆದ ವರ್ಷ ಒಂದು ವಿಜೃಂಭಣೆ ಆಯಿತು. ಈ ಬಾರಿ ಇನ್ನಷ್ಟು ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀಲಿಕ್ಕಿದೆ. ತಿಲಕರ ಒಂದು ಏನು ಆಲೋಚನೆ ಇತ್ತು, ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯದ ಕಾರಣಕ್ಕೋಸ್ಕರ ಎಲ್ಲರನ್ನ ಒಗ್ಗಟ್ಟು ಮಾಡುವಂಥ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಗಣೇಶೋತ್ಸವವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಣೇಶೋತ್ಸವ ಆರಂಭ ಆಯಿತು. ಇವತ್ತು ಅದೇ ಕಾರಣಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಮತ್ತೆ ಒಗ್ಗಟ್ಟಾಗುವಂಥ ಚಿಂತನೆಯನ್ನು ಇಟ್ಟುಕೊಂಡು ಎಲ್ಲರೂ ಸೇರಿಕೊಂಡು ಇಲ್ಲಿ ಸೇರಿದ್ದೇವೆ. ಇನ್ನು ಇದೇ ರೀತಿಯಲ್ಲಿ ಮುಂದುವರೆದುಕೊಂಡು ಎಲ್ಲರೂ ಒಗ್ಗಟ್ಟಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಗಣೇಶೋತ್ಸವ ಇಲ್ಲಿಂದ ಆರಂಭ ಆಗಿ ಇದು ಮುನ್ನುಡಿಯಾಗಿ ಇನ್ನು ಗಣೇಶೋತ್ಸವದ ಕೊನೆಯ ತನಕೂ ಯಾವುದೇ ವಿಘ್ನ ಬರದ ರೀತಿಯಲ್ಲಿ ಎರಡೂ ಸಮಿತಿಗಳ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ವೈದಿಕ ಇರ್ಬೋದು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಸ್ಪರ್ಧೆಗಳಿರ್ಬೋದು, ಅವೆಲ್ಲವೂ ಕೂಡ ನಿರ್ವಿಘ್ನವಾಗಿ ಇಲ್ಲಿಂದ ಆರಂಭಗೊಂಡು ನಡೆಯಲಿ ಅಂತ ಹೇಳ್ತಾ ಎರಡೂ ಸಮಿತಿಗಳಿಗೆ ಶುಭವಾಗಲಿ. ಮತ್ತು ಈ ಗಣಪತಿಯ ನಿರ್ವಹಣೆ ಮಾಡ್ತಾ ಇರುವಂಥ ಶ್ರೀ ಶಂಕರನಾರಾಯಣ ಆಚಾರ್ಯರಿಗೂ ಕೂಡ ಅದನ್ನು ಮಾಡುವ ಒಂದು ದೇವರು ಆಶೀರ್ವಾದವನ್ನು ಕೊಡಲಿ ಮತ್ತು ಸಮಿತಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಜರುಗುವಂತೆ ಮಾಡಲಿ ಅಂತ ಹೇಳಿ ಎರಡೂ ಸಮಿತಿಗಳ ಪರವಾಗಿ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ.